2 ವರ್ಷಗಳ ಬಳಿಕ ಸೌದಿ ಜೈಲಿನಿಂದ ಬಿಡುಗಡೆಗೊಂಡ ಹರೀಶ್ ಬಂಗೇರ ಇಂದು ತನ್ನ ಹುಟ್ಟೂರಿಗೆ ಆಗಮಿಸಿ ಆನೆಗುಡ್ಡೆ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದ ಬಳಿಕ ತನ್ನ ಮನೆಗೆ ತೆರಳಿದ್ದಾರೆ. ಸೌದಿ ಜೈಲಿನಿಂದ ಬಿಡುಗಡೆಗೊಂಡು ಹುಟ್ಟೂರಿಗೆ ಮರಳಿದ ಹರೀಶ್ ಬಂಗೇರ ಸೌದಿ ದೊರೆ ಮತ್ತು ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದಾರೆ ಫೇಸ್ಬುಕ್ನಲ್ಲಿ ಎಂಬ ಕಾರಣದಿಂದ ಅವರು ಜೈಲು ಸೇರಿದ್ರು. ಅದು ಹರೀಶ್ ಬಂಗೇರ ಅವರ ನಕಲಿ ಫೇಸ್ಬುಕ್ ಖಾತೆ ಮೂಲಕ ಒಂದು ಪೋಸ್ಟ್ ಹೋಗಿತ್ತು. ಈ ಬಗ್ಗೆ ಉಡುಪಿ ಸೆಂಟ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಮನೆಯವರು. ಇದರ ಬಗ್ಗೆ ತನಿಖೆ ನಡೆಸಿದ್ರು. ಕೇಂದ್ರ ಸಚಿವಾಲಯ ಈ ಬಗ್ಗೆ ಬಹಳಷ್ಟು ಗಮನ ಹರಿಸಿ ಒಳ್ಳೆಯ ಪ್ರಯತ್ನವನ್ನು ಮಾಡಿದರ ಫಲವಾಗಿ 2 ವರ್ಷಗಳ ಬಳಿಕ ಹರೀಶ್ ಬಂಗೇರ ಸೌದಿ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. ತಾನು ಮಾಡದ ತಪ್ಪಿಗೆ 2 ವರ್ಷ ಜೈಲುವಾಸ ಅನುಭವಿಸಿದ್ರು. ಮೂಡುಬಿದ್ರೆ ಮೂಲದ ಮುಸ್ಲಿಂ ಸಹೋದರರ ಕೃತ್ಯದಿಂದ ಹರೀಶ್ ಬಂಗೇರ ಜೈಲು ಸೇರಿದ್ರು. ಅವರು ನಕಲಿ ಫೇಸ್ಬುಕ್ ಖಾತೆಯನ್ನು ಸೃಷ್ಟಿ ಮಾಡಿ ಹರೀಶ್ ಬಂಗೇರ ಅವರ ನಕಲಿ ಫೇಸ್ಬುಕ್ ಖಾತೆಯಲ್ಲಿ ಧರ್ಮ ನಿಂದನೆ ಮಾಡುವಂಥ ಪೋಸ್ಟನ್ನು ಹಾಕಿದ್ರು. ಅದೇ ರೀತಿಯಾಗಿ ಸೌದಿ ದೊರೆ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಆಡಿದಂಥ ಪೋಸ್ಟ್ಗಳನ್ನು ಹಾಕಿದ್ರು. ಇದರ ಪರಿಣಾಮವಾಗಿ ಸೌದಿ ಪೊಲೀಸವರು ಹರೀಶ್ ಬಂಗೇರ ಅವರನ್ನು ಬಂಧಿಸ್ತಾರೆ. ಇದು ಅವರ ಫೇಸ್ಬುಕ್ ಖಾತೆಯಲ್ಲಿ ಬಂದಿರುವಂತಹ ಪೋಸ್ಟ್ ಅನ್ನುವ ಕಾರಣಕ್ಕಾಗಿ ಇದರ ಬಗ್ಗೆ ತನಿಖೆ ನಡೆಯುತ್ತೆ. ಮೂಡುಬಿದ್ರೆಯ ಮೂಲದ 2 ಮುಸ್ಲಿಂ ಸಹೋದರರು ಈ ಕೃತ್ಯವನ್ನು ನಡೆಸಿರ್ತಾರೆ. ಅದು ಗೊತ್ತಾಗ್ತಿದ್ದ ಹಾಗೆ ಮತ್ತೊಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತವೆ. ಇದನ್ನು ಗಮನಿಸಿದಂಥ ಕೇಂದ್ರ ಸಚಿವಾಲಯ ಸೌದಿ ಅಲ್ಲಿನ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿ ಹರೀಶ್ ಬಂಗೇರ ಅವರ ಬಿಡುಗಡೆಗೆ ಪ್ರಯತ್ನವನ್ನು ಮಾಡುತ್ತೆ. ಕೇಂದ್ರ ಸಚಿವಾಲಯದ ಮಾತುಕತೆ ಫಲವಾಗಿ ಹರೀಶ್ ಬಂಗೇರ ಬಿಡುಗಡೆಯಾಗಿ ಇಂದು ತನ್ನ ಹುಟ್ಟೂರಿಗೆ ಮರಳಿದ್ದಾರೆ.